ಭಾಗವತ ಪ್ರಸಾದ್ ಬಲಿಪ ಅವರಿಗೆ ಮಹಾನಗರ ಪಾಲಿಕೆ ಕಚೇರಿಯ ಬಳಿ ನಡೆದ ಕಟೀಲು ಮೇಳದ ಬಯಲಾಟ ಸಂದರ್ಭ ಶ್ರೀ ಕದ್ರಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕುಂಜತೋಡಿ ವಾಸುದೇವ ಭಟ್ ಕದ್ರಿ ಮನೆಯವರ 10ನೇ ವರ್ಷದ ಹರಕೆ ಬಯಲಾಟದ ಸಂಭ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ಪ್ರಶಸ್ತಿ ಪ್ರದಾನ ಮಾಡಿದ ಮೂಡಾ ಕಮಿಷನರ್ ಶ್ರೀಕಾಂತ್ ರಾವ್ಜೆ ಅವರು ಮಾತನಾಡಿ, ಯಕ್ಷಗಾನ ಶಾಸ್ತ್ರೀಯ ಕಲೆ, ಇದು ಪ್ರತಿಷ್ಠೆಯಾಗದೆ ವಿವಾದಕ್ಕೆ ಆಸ್ಪದ ಇಲ್ಲದಂತೆ ಬೆಳೆಯಬೇಕು ಎಂದರು. ಯಕ್ಷಗಾನ ಅಕಾಡೆಮಿಯ ಸದಸ್ಯ ಕದ್ರಿ ನವನೀತ್ ಶೆಟ್ಟಿ ಮಾತನಾಡಿ, ಶ್ರೇಷ್ಠ ಬಲಿಪ ಪರಂಪರೆಯ ಕೊಂಡಿ ಪ್ರಸಾದ್ ಬಲಿಪರು ಮುಂದಿನ ತಿರುಗಾಟದ ವೇಳೆ ಪ್ರಸಂಗಕರ್ತರು ಆಗಲಿದ್ದಾರೆ ಎಂದರು. ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕ ಪಡೆದ ರುದ್ವಿಕ್ ಅಲೆಬುರಾಯ, ಕುಂಜತೋಡಿ ವಾಸುದೇವ ಭಟ್, ದೀಪಾ ಕೆಎಸ್, ಪತ್ರಕರ್ತರ ಸಂಘದ ಜಿಲ್ಲಾ ಕೇಂದ್ರ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಕದ್ರಿ ಕಾರ್ಪೊರೇಟರ್ ಶಕೀಲಾ ಖಾಬಾ ಹಾಜರಿದ್ದರು. ಬಳಿಕ ಕಟೀಲು ಮೇಳದಿಂದ ಶ್ರೀದೇವಿ ಮಹಾತ್ಮೆ ಪ್ರದರ್ಶನಗೊಂಡಿತು.